ಬೈಂದೂರು ತಾಲೂಕು ನಾವುಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೌಢಶಾಲಾ ವಿಭಾಗ ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರಸ್ತುತ ಹಾಗೂ ಹಳೆಯ ವಿದ್ಯಾರ್ಥಿಗಳ ವಾಲಿಬಾಲ್ ಆಟಗಾರರ ಸ್ನೇಹ ಸಮ್ಮೇಳನ 2022ರ ಜೆಪಿಯುಸಿ ನಾವುಂದ 6 ತಂಡಗಳ ವಾಲಿಬಾಲ್ ಪ್ರೀಮಿಯರ್ ಲೀಗ್ ನಡೆಯಲಿದ್ದು, ತಂಡಗಳಾದ ಪಾಂಚಜನ್ಯ ಉಪ್ಪುಂದ, ದುಬೈ ಬ್ರದರ್ಸ್, ಕರಾವಳಿ ಸ್ಪೋರ್ಟ್ಸ್ ಕ್ಲಬ್, ಶ್ರೀ ಲಕ್ಷ್ಮೀ ಜನಾರ್ದನ ಬಡಾಕೆರೆ, ಆರಾಧನಾ ಪಡುಕೋಣೆ, ಹೋಟೆಲ್ ಐಶ್ವರ್ಯ ಗ್ರೂಪ್ ಹಾಗೂ ಕುಂದಾಪುರ ತಾಲೂಕಿನ ಬಲಿಷ್ಠ 6 ತಂಡಗಳ ನಡುವೆ ಪೈಪೋಟಿ ನಡೆಯಲಿದೆ. ಪಂದ್ಯಾಟವು ಫೆಬ್ರವರಿ 13ರ ಆದಿತ್ಯವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ನಡೆಯಲಿದೆ. ಸ್ನೇಹ ಸಮ್ಮೇಳನ 2022ರ ಕಾರ್ಯಕ್ರಮದಲ್ಲಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ತಮ್ಮ ಕಾಲೇಜಿನಲ್ಲಿ ಕಲಿತ ವಿದ್ಯಾರ್ಥಿಗಳು ವಾಲಿಬಾಲ್ ಆಟದ ಮೂಲಕ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಕಾರಣೀಭೂತರಾದ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಓದಿಗಾಗಿ ಸಹಾಯಧನ ಮಾಡುವ ಮನೋಭಾವವುಳ್ಳ, ವಿಶೇಷವಾಗಿ ಮಾನವೀಯ ಮೌಲ್ಯ ಗುಣಗಳನ್ನು ಹೊಂದಿರುವ, ಕ್ರೀಡೆಯಲ್ಲಿ ಸಾಧನೆ ಮಾಡುವ ಹಂಬಲವಿರುವ, ಹಣಕಾಸಿನ ತೊಂದರೆ ಇರುವ ವಿದ್ಯಾರ್ಥಿಗಳಿಗೆ ತಾನೇ ಹಣ ಸಹಾಯ ಮಾಡುವ ಮೂಲಕ ತನ್ನ ವಿದ್ಯಾರ್ಥಿಗಳ ಸಾಧನೆಗೆ ಇಂಬು ಕೊಟ್ಟವರು. ವಿದ್ಯಾರ್ಥಿಗಳ ಸಾಧನೆಯನ್ನೇ ತನ್ನ ವೈಯಕ್ತಿಕ ಸಾಧನೆ ಎಂದು ತಿಳಿದ ಧನಮೆಚ್ಚಿದ ಶಿಕ್ಷಕರಾಗಿರುವ ಜೀವನ್ ಕುಮಾರ್ ಶೆಟ್ಟಿಯವರಿಗೆ ಹಳೆ ವಿದ್ಯಾರ್ಥಿಗಳಿಂದ ಸಂಭ್ರಮದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.